ವಿರಾಮದ ಬಳಿಕ ಪ್ರೈಮ್ ಟೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಪುತ್ತೂರು ಪುರಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ನೇತೃತ್ವದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ನಡೆಯಿತು. ಈ ವೇಳೆ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ, ಕೋವಿಡ್ ನಿಯಂತ್ರಿಸುವುದು ಕೇವಲ ಆರೋಗ್ಯ ಇಲಾಖೆ ಮಾತ್ರ ಜವಾಬ್ದಾರಿಯಲ್ಲ, ಎಲ್ಲಾ ಇಲಾಖೆಗಳು ಕೈಜೋಡಿಸಿಕೊಂಡು ಕೊರೋನಾ ತಡೆಯುವ ಕೆಲಸ ನಡೆಯಬೇಕು. ಕೊರೋನಾ ಚಿಕಿತ್ಸೆಯ ಜೊತೆಗೆ ಅದು ಬಾರದಂತೆ ತಡೆಯುವ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನಗಳಾಗಬೇಕು. ಇದಕ್ಕೆ ಕಠಿಣ ವರ್ತನೆ ಮತ್ತು ಜಾಗೃತಿ ಹೆಚ್ಚಿಗಳು ಅಗತ್ಯವಿದೆ ಎಂದು ಹೇಳಿದರು. ನಮ್ಮಲ್ಲಿ ಯಾವ ಕಡೆ ಯಾವ ಇಲಾಖೆಯವರಿಗೆ ಏನೇನು ಕೆಲಸಗಳಿದೆಯೋ, ಎಲ್ಲೆಲ್ಲಿ ವಾಹನಗಳಿಗೆ ಸಮಸ್ಯೆಗಳಿದೆಯೋ ಎಲ್ಲ ವಾಹನಗಳನ್ನ ಮತ್ತು ಸಿಬ್ಬಂದಿಗಳನ್ನ ಈ ಕೋವಿಡ್ ನಿಯಂತ್ರಣಕ್ಕೋಸ್ಕರ ಉಪಯೋಗಿಸ್ಕೊಳ್ಬೇಕು. ತಹಸೀಲ್ದಾರರು, ನೀವು ಇವರವರು ಉಪಯೋಗಿಸ್ಕೊಳ್ಬೇಕು. ನಮ್ಮ ಚೀಫ್ ಆಫೀಸರ್ ಇದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಮಾತ್ರ ಇದೊಂದು ಬಂದು ತರಲಿಕ್ಕಾಗುತ್ತೆ. ನಾವೀಗ ಕೊರೋನಾಕ್ಕೆ ಚಿಕಿತ್ಸೆ ಮಾತ್ರ ಕೊಡ್ತಾ ಇದ್ದೇವೆ, ಅದರ ನಿಯಂತ್ರಣದ ಬಗ್ಗೆ ನಮ್ಮ ಕಡೆ ಗಮನ ನಾವು ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಎಲ್ಲಿ ಪಾಸಿಟಿವ್ ಬಂತು ಆ ಪ್ರಕರಣದಲ್ಲಿ ಕೋವಿಡ್ ಸರ್ಟಿಫಿಕೇಟ್ಗಳನ್ನು ಹಾಕಲೇಬೇಕಾಗುತ್ತೆ. ಯಾರಪ್ಪ ಹೇಳ್ತಾರೆ ನನ್ನ ಪ್ರತ್ಯೇಕ ಮನೆ ಇದೆ ನನಗೆ ಅಂತ ಏನಾದ್ರು ಬಿಟ್ಬಿಡ್ಬೋದು, ನಮ್ಗೆ ಗೊಂದಲ ಇಲ್ಲ. ಆದರೆ ಎಲ್ಲರಿಗೂ ಹೊಂಚುವಂತೆ ಕೆಲಸ ಆಗಬಾರ್ದಲ್ಲ. ಬಹಳ ಕಟ್ಟುನಿಟ್ಟಾಗಿ ನಾವು ಈ ಕೆಲಸಕ್ಕೆ ನಾವು ತೊಡಗೇ ಇದ್ರೆ ಇನ್ನು 15 ದಿವಸದಲ್ಲಿ ನಮಗೆ ನಿಭಾಯಿಸಲಿಕ್ಕೆ ಆಗಿರುವಂಥ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ಆರೋಗ್ಯ ಇಲಾಖೆ ಮೂಲಕ ಹೇಳ್ತೇವೆ. ಇದ್ರ ಬಗ್ಗೆ ನಾವು ಜಾಗೃತಿಯಿಂದ ಹೆಜ್ಜೆ ಇಡಬೇಕಾದಂಥ ಅವಶ್ಯಕತೆ ಇದೆ. ತಾಲೂಕಿನ ಪ್ರಗತಿಯ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ಕೆಬಿ ರಾಜೇಂದ್ರ ಅವರು ಕೋವಿಡ್ ಮೇಲ್ವಿಚಾರಣೆಗೆ ಅಗತ್ಯ ವ್ಯವಸ್ಥೆಗಳನ್ನು ತಕ್ಷಣವೇ ಮಾಡಿಕೊಳ್ಳಿ, ಕೋವಿಡ್ ರೋಗಿಗಳಿಗೆ ಉತ್ತಮ ಆಹಾರ ನೀಡುವ ಜೊತೆಗೆ ಅವರ ಬಗ್ಗೆ ಎಲ್ಲಾ ರೀತಿಯ ಎಚ್ಚರಿಕೆಯನ್ನ ವಹಿಸಿಕೊಳ್ಳಬೇಕು ಎಂದು ಪುತ್ತೂರು ಮತ್ತು ಕಡಬ ತಹಶೀಲ್ದಾರ್ಗೆ ಸೂಚನೆಯನ್ನ ನೀಡಿದರು. ಆಯಾ ಗ್ರಾಮದ ವ್ಯಾಪ್ತಿಗಳನ್ನ ನಾವು ಮಾನಿಟರಿಂಗ್ ಮಾಡದೇ ಇದ್ರೆ ಆ ಗ್ರಾಮದ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ವಾರ್ಡ್ ಮೆಂಬರ್ಸು, PDO, VA, ಬೀಟ್ ಪೊಲೀಸ್, ಆಶಾ, ಅಂಗನವಾಡಿ ಕಾರ್ಯಕರ್ತರು ಅವರೆಲ್ಲರೂ ಸೇರ್ಕೊಂಡು ಅವರವರ ಮನೆ ಭೇಟಿ ಮಾಡಿ ನಿಜವಾಗ್ಲೂ ಹೋಮ್ ಕ್ವಾರಂಟೈನ್ ಅಲ್ಲಿ ಇದಾರ, ಅವರಿಗೆ ಎಲ್ಲಾ ಫೆಸಿಲಿಟಿ ಸಿಗ್ತಾ ಇದೆಯಾ, ಅವನ್ನೆಲ್ಲ ಕಾಳಜಿ ಮಾಡದೇ ಇದ್ರೆ ನಾವು ಎಷ್ಟೇ ಪ್ರಮಾಣದಲ್ಲಿ ಏನೇ ಮಾಡಿದ್ರು ಆಗಲ್ಲ. ಈಗ ಸಾರಿಗೆ ಹೇಳೋ ಪ್ರಕಾರ ಯಾರಾದ್ರೂ ಉಲ್ಲಂಘನೆ ಮಾಡ್ತಾ ಇದಾರೆ, ಅವ್ರ ಮನೆಗಿರಿ ಅಂತ ಹೇಳಿದ್ರು ಬೇರೆ ಕಡೆ ಹೋಗ್ತಿದಾರೆ ಅಂದ್ರೆ ಅವ್ರನ್ನ ನಿರ್ದಾಕ್ಷಿಣ್ಯವಾಗಿ ಕರ್ಕೊಂಡ್ಬಂದು ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ನಾವು ಇಡಬೇಕಾಗುತ್ತೆ. ಅವ್ರಿಗೆ ಇಡ್ತೀವಿ ಅಂತ ಭಯ ಇಲ್ಲ ಅಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಓಡಾಡ್ತಾರೆ, ಯಾರು ಕೇಳೋರಿಲ್ಲ ಅಂತ. ಈ ವಿಷಯ ತಹಶೀಲ್ದಾರ್ ಅವರು ಇಬ್ರು ಕಡಬ ತಹಶೀಲ್ದಾರರು, ಪುತ್ತೂರು ತಹಶೀಲ್ದಾರರು, CMC ಕಮಿಷನರ್ ಅವರು ಮತ್ತೆ ಕಡಬ TP ಏನು ಚೀಫ್ ಆಫೀಸರ್ಸ್ ಯಾರಿದ್ದೀರಾ ಸುತ್ತಕೊಳ್ಳಿ. ಸ್ಟ್ರಿಕ್ಟ್ ಆಗಿ ನೀವು ಮಾಡದೇ ಇದ್ರೆ ಇದಕ್ಕೆ ಮತ್ತೆ ನಾವು ಟ್ರಾನ್ಸ್ಮಿಷನ್ ಅನ್ನ ರಿಲೀಸ್ ಮಾಡಕ್ಕಾಗಲ್ಲ. ಮೇ 20ನೇ ತಾರೀಕಿನ ನಂತರ ನಮ್ಮಲ್ಲಿ ಇನ್ನೂ ಕೇಸಸ್ಗಳು ಜಾಸ್ತಿ ಬರುವ ಸಂಭವ ಜಾಸ್ತಿ ಇದೆ. ಜನಗಳಿಗೆ ರಿಯಲ್ ಟೈಮ್ ಅಲ್ಲಿ ನಾವೀಗ ಬಂಟ್ವಾಳದಲ್ಲಿ ಕೂಡ ಡಿಸೈಡ್ ಮಾಡಿ ಹೇಳಿದಾಗೆ ನಮ್ಮ ಪುತ್ತೂರು ಮತ್ತೆ ಕಡಬದಲ್ಲಿ ಅದರದೇ ಟೆಕ್ನಿಕಲ್ ಅಸಿಸ್ಟೆಂಟ್ ಇಂಜಿನಿಯರ್ಸ್ಗಳಿದ್ದಾರೆ, ಟೆಕ್ನಿಕಲ್ ಕೋಆರ್ಡಿನೇಟರ್ ಇದ್ದಾರೆ, ನರೇಗಾದಲ್ಲಿ ಉದ್ಯೋಗ ಖಾತ್ರಿಯ ಟೆಕ್ನಿಕಲ್ ಕೋಆರ್ಡಿನೇಟರ್ TMIS ಇರ್ತಾರೆ. ಅವರ ಮುಖಾಂತರ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ. ಈ ವೇಳೆ ಶಾಸಕ ಸಂಜೀವ ಮಠಂದೂರು, ರಾಜ್ಯ ಬಂದರು ಮತ್ತು ಮೀನುಗಾರಿಕಾ ಸಚಿವ ಸಂಗಾರ, ಸಂಸದ ನಳಿನ್ ಕುಮಾರ್ ಕಟೀಲ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಭಗವಾನ್, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಕುಮಾರ್, ಪುತ್ತೂರು ಉಪವಿಭಾಗಾಧಿಕಾರಿ ಡಾಕ್ಟರ್ ಯತೀಶ್ ಗುಲಾಲ್, ಪುತ್ತೂರು ಉಪವಿಭಾಗದ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗಾನಪಿ ಕುಮಾರ್ ಉಪಸ್ಥಿತರಿದ್ದರು.